ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಕಾರ್ಕಳ ತಾಲೂಕಿನಲ್ಲಿ ವರುಣಾರ್ಭಟಕ್ಕೆ ಮುಂಡ್ಲಿ ಪಂಪ್ ಹೌಸ್ ಮುಳುಗಡೆಯಾಗಿದೆ. ಮಳೆಯ ರಭಸಕ್ಕೆ ಮುಂಡ್ಲಿ ಜಲಾಶಯ ಉಕ್ಕಿ ಹರಿದಿದ್ದು, ಖಾಸಗಿ ಒಡೆತನದ ಹೈಡ್ರೋ ಪವರ್ ಪ್ಲಾಂಟ್ನ ಅವೈಜ್ಞಾನಿಕ ಗೇಟ್ ಅಳವಡಿಸಿ ಸರಿಯಾದ ಸಮಯಕ್ಕೆ ತೆಗೆಯದ ಗೇಟ್ನಿಂದ ಮಳೆ ನೀರು ನುಗ್ಗಿದೆ. ಸುತ್ತಮುತ್ತಲಿನ ನೂರಾರು ಎಕರೆ ಕೃಷಿ ಜಮೀನು ಹಾಗೂ ಮನೆ ಜಲಾವೃತಗೊಂಡಿದೆ. ಪ್ರತಿ ವರ್ಷ ಮಳೆಗೆ ಇದೇ ಗೋಳಾಗಿದೆ. ಸ್ಥಳೀಯ ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾಡಳಿತ ವಿರುದ್ಧ ಸ್ಥಳೀಯರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನು ಬಾಹಿರವಾಗಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಅವೈಜ್ಞಾನಿಕ ಮುಂಡ್ಲಿ ಪವರ್ ಪ್ಲಾಂಟ್ ನಿರ್ಮಾಣ ಮಾಡಿದ್ದು, ಮಳೆಗೆ ಮುಂಡ್ಲಿ ಪವರ್ ಪ್ಲಾಂಟ್ ಮುಳುಗಡೆಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ.